V4 ನ್ಯೂಸ್ 24/7 ಮುನ್ನುಡಿ ಮುನ್ನಡೆಗಾಗಿ ಎನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ಹುಟ್ಟಿಕೊಂಡು ಕರಾವಳಿ ಸಹಿತ ವಿಶ್ವದಾದ್ಯಂತ ಇರುವಂತಹ ವೀಕ್ಷಕರನ್ನ ತಲುಪ್ತಾ ಇರುವ ಸುದ್ದಿ ವಾಹಿನಿ. ಕಳೆದ 14 ವರ್ಷಗಳಲ್ಲಿ ಸುದ್ದಿ ಮನರಂಜನೆಯ ಜೊತೆಗೆ ಸೇವೆಯನ್ನ ಅರ್ಪಿಸ್ತಾ ಬಂದಿರುವಂತಹ V4 ನ್ಯೂಸ್ಗೆ ಇವತ್ತು 15ನೇ ವಾರ್ಷಿಕೋತ್ಸವದ ಸಂಭ್ರಮ. 15 ವರ್ಷಗಳಲ್ಲಿ V4 ನ್ಯೂಸ್ 24/7 ಸಾಗಿ ಬಂದ ಹಾದಿಯ ಒಂದು ಸಣ್ಣ ಝಲಕ್ ನಿಮ್ಮ ಮುಂದೆ. V4 ನ್ಯೂಸ್ 24/7 ಮುನ್ನುಡಿ ಮುನ್ನಡೆಗಾಗಿ ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ನಡೆದುಕೊಂಡು ಕರಾವಳಿ ಸಹಿತ ವಿಶ್ವದಾದ್ಯಂತ ಇರುವ ತನ್ನ ವೀಕ್ಷಕರ ಮನಗೆದ್ದಿರುವ ಸುದ್ದಿ ವಾಹಿನಿ. ಸುದ್ದಿ ಮನೋರಂಜನೆ ಹೀಗೆ ಎರಡೂ ಕ್ಷೇತ್ರಗಳಿಗೆ ಸಮನಾದ ಒತ್ತನ್ನ ಕೊಡುತ್ತಾ ಬಂದಿರುವುದು V4 ನ್ಯೂಸ್ 24/7ನ ವಿಶೇಷತೆ. ಯಾವ ಸಂದರ್ಭದಲ್ಲೂ ಯಾರ ಜೊತೆಗೂ ರಾಜಿ ಮಾಡಿಕೊಳ್ಳದೆ ನಿಷ್ಪಕ್ಷಪಾತವಾಗಿ ವಸ್ತುನಿಷ್ಠ ವರದಿಗಾರಿಕೆ ಮಾಡಿಕೊಂಡು ಬಂದಿರುವುದು V4 ನ್ಯೂಸ್ ಜನರ ವಿಶ್ವಾಸವನ್ನ ಗಳಿಸಿಕೊಂಡು ಮನೆ ಮಾತಾಗಲು ಕಾರಣ. V4 ನ್ಯೂಸ್ನ 14 ವರ್ಷಗಳ ಪಯಣವನ್ನ ಮೆಲುಕು ಹಾಕಿದ್ರೆ ಸಿಗುವುದು ಜನರ ಸಮಸ್ಯೆಗಳಿಗೆ ಕನ್ನಡಿಯಾದ, ನೊಂದವರ ಪಾಲಿಗೆ ಧ್ವನಿಯಾದ, ಕರ್ತವ್ಯ ಮರೆತ ಅಧಿಕಾರಿಗಳ ಪಾಲಿಗೆ ಮಾತಿನ ಚಾಟಿಯಾದ, ಎಲೆಮರೆಯಲ್ಲಿದ್ದ ಪ್ರತಿಭೆಗಳ ಪ್ರದರ್ಶನಕ್ಕೊಂದು ವೇದಿಕೆಯಾದ ಉದಾಹರಣೆಗಳು. V4 ನ್ಯೂಸ್ ಅನ್ನ ಜನರಿಗೆ ಹತ್ತಿರವಾಗಿಸಿದ್ದು ಸುದ್ದಿಗೊಂದು ಗುದ್ದು ಎನ್ನುವ ನೇರ ಪ್ರಸಾರ ಕಾರ್ಯಕ್ರಮ. ದಿನದಲ್ಲಿ ಸದ್ದು ಮಾಡಿದಂತಹ ಪ್ರಮುಖ ಸುದ್ದಿಗಳ ಬಗ್ಗೆ ಚರ್ಚೆ, ವಿಶ್ಲೇಷಣೆಯ ಮೂಲಕ ಜನತೆಗೂ ಕೂಡ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲು ವೇದಿಕೆ ಒದಗಿಸಿದ ಈ ಕಾರ್ಯಕ್ರಮ ತನ್ನ ವಸ್ತುನಿಷ್ಠ ಸತ್ಯಾಧಾರಿತ ವರದಿ ಚರ್ಚೆಯ ಮೂಲಕ ಜನರ ಮನೆ ಮಾತಾಯಿತು. ಮಾಧ್ಯಮ ರಂಗದ ಪ್ರಮುಖ ದಿಗ್ಗಜರ ಮೂಲಕ ಆರಂಭಗೊಂಡ ಕಾರ್ಯಕ್ರಮ ಇಂದಿಗೂ ಮುಂದುವರೆದುಕೊಂಡು ಬಂದಿದೆ. ಅಲ್ಲ, ನಿಮ್ಮ ಸಮಸ್ಯೆ ಹೇಳುದಲ್ಲ, ನಾನು ನಿಮ್ಮ ಸಮಸ್ಯೆ ಖಂಡಿತ ಅಲ್ಲ. ಇದು ಇಲ್ಲಿವರೆಗೆ ಯಾರೆಲ್ಲ ಜನಪ್ರತಿನಿಧಿಗಳಿದ್ದಾರೆ ಅವರ ಪ್ರಯತ್ನದಿಂದ ಮಾತ್ರ ಇದಾಗಿರೋದು. ಅದೇ ನಮ್ಮದು ನೀವೆಲ್ಲ ಏನ್ ಪ್ರಯತ್ನ ಮಾಡ್ತಿದ್ದೀರಲ್ಲ, ನಾನು ಆಗದೆ ಹೇಳ್ತಿದ್ದೆ, ನೀವೆಲ್ಲ ಪ್ರಯತ್ನ ಮಾಡ್ತಿದ್ದೀರಲ್ಲ ಆ ಕಾರಣದಿಂದಾಗಿ ಮಾತ್ರ. ಆದ್ರೆ ಆ ಇಂಜಿನಿಯರ್ಗಳಿದ್ದಾರಲ್ಲ, ಆ ಇಂಜಿನಿಯರ್ಗಳು ಮತ್ತು ಗುತ್ತಿಗೆದಾರರಿದ್ದಾರಲ್ಲ ಅವ್ರನ್ನ ಇಳಿಸಬೇಕಿಲ್ಲಿಗೆ. ಸುದ್ದಿಗೆ ಮೊದಲ ಪ್ರಾಶಸ್ತ್ಯ ನೀಡುತ್ತಾ ಬಂದಿರುವ V4 ನ್ಯೂಸ್ ತನ್ನ ವರದಿಯಲ್ಲಿ ಒತ್ತು ಕೊಟ್ಟಿದ್ದು ಗ್ರಾಮೀಣ ಭಾಗದ ಸಮಸ್ಯೆಗಳಿಗೆ. ಯಾರಿಗೂ ಕಾಣದ ಸಮಸ್ಯೆಗಳಿಗೆ ಕನ್ನಡಿ ಹಿಡಿದ V4 ನ್ಯೂಸ್ನ ವರದಿಗಳು ಕಂಡ ಫಲಶ್ರುತಿಗಳು ಅದೆಷ್ಟೋ ಕುಟುಂಬಗಳ ಬಾಳನ್ನ ಬೆಳಗಿಸಿದ. ಇಡೀ ಮಂಗಳೂರು ಅಷ್ಟೇ ಯಾಕೆ, ಇಡೀ ಕರ್ನಾಟಕವೇ ಮರೆಯಲಾಗದ ಮಂಗಳೂರು ವಿಮಾನ ದುರಂತದ ಸಂದರ್ಭದಲ್ಲೇ ನಿರಂತರವಾಗಿ 16 ಗಂಟೆಗಳ ನೇರ ಪ್ರಸಾರದ ಮೂಲಕ ಕ್ಷಣ ಕ್ಷಣದ ನಿಖರ ಮಾಹಿತಿಯನ್ನ ವಿಶ್ವದ ಮುಂದಿಟ್ಟಿದ್ದು ಇದೇ V4 ನ್ಯೂಸ್ 24/7. ಸಮಚಿತ್ತದ ನೇರ ನಿಖರ ಸಾಮಾಜಿಕ ಬದ್ಧತೆಯುಳ್ಳ ವರದಿಗಾರಿಕೆ V4 ನ್ಯೂಸ್ನ ವಿಶೇಷ. ಇದಕ್ಕೆ ಉದಾಹರಣೆ ಇಡೀ ವಿಶ್ವದ ಗಮನವನ್ನ ತನ್ನತ್ತ ಸೆಳೆದ ಮಂಗಳೂರಿನಲ್ಲಿ ನಡೆದ ಚರ್ಚ್, ಪಬ್ ಮತ್ತು ಹೋಮ್ ಸ್ಟೇ ಮೇಲಿನ ದಾಳಿ ಪ್ರಕರಣಗಳು. ಬ್ರೇಕಿಂಗ್ ನ್ಯೂಸ್ನ ಆತುರಕ್ಕೆ ಬೀಳದೆ ಸತ್ಯವನ್ನ ಜನರ ಮುಂದಿಡುವ ಜೊತೆಗೆ ಸಮಾಜದ ಸ್ವಾಸ್ಥ್ಯ, ಶಾಂತಿ, ಸೌಹಾರ್ದತೆಗೆ ಧಕ್ಕೆ ಬಾರದಂತೆ ನೋಡಿಕೊಳ್ಳುವ ಮಾಧ್ಯಮಗಳ ಮಹತ್ತರ ಜವಾಬ್ದಾರಿಯನ್ನ V4 ನ್ಯೂಸ್ ಇಂದಿನವರೆಗೂ ಯಶಸ್ವಿಯಾಗಿ ನಿಭಾಯಿಸಿಕೊಂಡು ಬಂದಿದೆ. ಚಾನೆಲ್ ಆರಂಭವಾದಂದಿನಿಂದ ಎದುರಾದ ಎಲ್ಲ ಚುನಾವಣೆಗಳ ಸಂದರ್ಭದಲ್ಲಿ ಜನಾಭಿಪ್ರಾಯಗಳಿಗೆ ವೇದಿಕೆ ಒದಗಿಸುವ ಜೊತೆಗೆ ನಿಖರ ಫಲಿತಾಂಶವನ್ನ ಕ್ಷಿಪ್ರವಾಗಿ ಕರಾರುವಕ್ಕಾಗಿ ಕೊಡುತ್ತಿರುವುದು V4 ನ್ಯೂಸ್ನ ಸ್ಪೆಷಾಲಿಟಿ. ಜೊತೆಗೆ ಆಯಾ ದಿನದ ವಿದ್ಯಮಾನಗಳು, ರಾಜಕೀಯ ಬೆಳವಣಿಗೆಗಳು, ಕುತೂಹಲಕಾರಿ ಘಟನೆಗಳು, ವಿದ್ಯಮಾನಗಳ ಸುತ್ತ ಬೆಳಕು ಚೆಲ್ಲುವ ಕಾರ್ಯಕ್ರಮ ಪ್ರಚಲಿತ, ಆಯಾ ವಿಚಾರಗಳ ಕುರಿತು ವಿಷಯ ತಜ್ಞರ ಜೊತೆಗೆ ಚರ್ಚೆ ನಡೆಸುವ ಮೂಲಕ ಒಟ್ಟು ವಿದ್ಯಮಾನದ ಸಾರವನ್ನ ತಿಳಿಸುವ ಪ್ರಯತ್ನ ಪ್ರಚಲಿತ ಈಗಾಗಲೇ ಜನಮನ್ನಣೆಯನ್ನ ಪಡೆದುಕೊಂಡಿದೆ. ಯಾರು ಕಾಪಾಡಬೇಕಾದ್ದು ಕನ್ನಡ ಶಾಲೆಗಳು? ಕನ್ನಡ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡುವಂತಹ ಒಬ್ಬ ಅಧ್ಯಾಪಕನಿಗೆ ಕನ್ನಡ ಭಾಷೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಅನ್ಯಾಯ ಇದೆಯಾ? ಕಾಸರಗೋಡನ್ನ ಮಲಯಾಳೀಕರಣ ಮಾಡುವಂತಹ ಒಂದು ಷಡ್ಯಂತ್ರದ ಭಾಗ. ಅಭಿಮಾನದಿಂದ ಹೇಳ್ತೇನೆ, ಮಲಯಾಳಿಗಳು ಕಾರಣ ಅಲ್ಲ, ಕನ್ನಡಿಗರೇ ಅದಕ್ಕೆ ಪೂರ್ಣ ಜವಾಬ್ದಾರಿ. ಸಾಹಿತಿಗಳ ಮಕ್ಕಳೆಲ್ಲರೂ ಕೂಡ
ಕನ್ನಡದ ಮಾಧ್ಯಮದ ಶಾಲೆಗಳಲ್ಲಿ ಕಲಿಯುತ್ತಿರುವ ಯಾರು ಇಲ್ಲ. ಒಬ್ಬ ಕನ್ನಡಿಗನಾಗಿ ಶಂಕರ್ ರೈ ಮಾಸ್ಟರ್ ಆತರ ಮಾತನಾಡಬಾರ್ದು ಅಂತ ನನ್ನ ಕೇಳಿಕೆ. ಕಲರ್ಷಣೆ ಮಾಡ್ಲಿಕ್ಕೆ ಸಿನಿಕತನಕ್ಕೆ ಒಳಗಾಗುವುದು ಕೂಡ ಬೇಕಾಗಿಲ್ಲ. ಭಾಷೆಯ ಬಗೆಗೆ ಒಂದು ಕರೆಯಲಿಲ್ಲ ಅಂತೇಳಿ ಹೋರಾಟಕ್ಕೆ ಸ್ವಯಂ ಪ್ರೇರಿತರಾಗಿ ಬರಬೇಕು. ಗಲಭೆ ಮಾಡುವುದರ ಹೊರತು ಸರ್ಕಾರಕ್ಕೆ ಅದನ್ನು ಮನದಟ್ಟು ಮಾಡಿ ಬೇಕಾದ ವ್ಯವಸ್ಥೆಯನ್ನು ನಮಗೆ ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ? ಆಡಳಿತ ಪಕ್ಷದವರು ನೇತೃತ್ವ ಕೊಡ್ಲಿ. ಬಿಜೆಪಿ ಕನ್ನಡಿಗರು ಎಲ್ಲ ಸುದ್ದಿ ಮನೋರಂಜನೆಗೆ ಒತ್ತನ್ನ ನೀಡುವ ಜೊತೆಗೆ ಕಲೆ, ಸಂಸ್ಕೃತಿ, ಪರಂಪರೆಗೂ ಒತ್ತನ್ನ ನೀಡಿಕೊಂಡು ಬಂದಿರುವುದು ವಿ4 ನ್ಯೂಸ್ನ ಹೆಗ್ಗಳಿಕೆ. ಕರಾವಳಿ ಎಂದ ಕೂಡಲೇ ನೆನಪಿಗೆ ಬರುವುದು ಸಮುದ್ರ ತೀರದುದ್ದಕ್ಕೂ ಹೆಜ್ಜೆಗೊಂದರಂತೆ ಕಾಣಸಿಗುವ ದೈವ ದೇವಾಲಯಗಳು. ಇಂತಹ ಪುಣ್ಯ ಕ್ಷೇತ್ರಗಳ ಇತಿಹಾಸ, ಕಾರಣಿಕ ಶಕ್ತಿಯನ್ನ ಇಡೀ ವಿಶ್ವಕ್ಕೆ ಸಾರುವ ಪ್ರಯತ್ನ ನಡೆಸುತ್ತಿರುವುದು ನಮ್ಮ ದೈವ ದೇವರು ಎನ್ನುವ ಕಾರ್ಯಕ್ರಮ. ಈಗಾಗಲೇ 600ಕ್ಕೂ ಅಧಿಕ ಕ್ಷೇತ್ರಗಳ ಸಮಗ್ರ ಚಿತ್ರಣವನ್ನ ಭಕ್ತವರ್ಗಕ್ಕೆ ಕಟ್ಟಿಕೊಟ್ಟಿರುವ ಹೆಗ್ಗಳಿಕೆಯು ವಿ4 ನ್ಯೂಸ್ನದ್ದು. ಮುಖ್ಯವಾಗಿ ಕರಾವಳಿಯ ಗಂಡುಕಲೆ ಯಕ್ಷಗಾನದ ರಂಗಮೇರು ಕಲಾವಿದರನ್ನ ಪರಿಚಯಿಸಿದ ಕಾರ್ಯಕ್ರಮ ಬಲ್ಲಿರೇನಯ್ಯ ಇಂದಿಗೂ ಅಪಾರ ಜನ ಮನ್ನಣೆಯನ್ನ ಗಳಿಸಿಕೊಂಡಿದೆ. ಜೊತೆಗೆ ರಂಗಸ್ಥಳ ಎನ್ನುವ ಕಾರ್ಯಕ್ರಮವು ಹಲವಾರು ಪ್ರತಿಭೆಗಳನ್ನ, ಎಲೆಮರೆಯ ಕಾಯಿಗಳನ್ನ ಇಡೀ ವಿಶ್ವಕ್ಕೆ ಪರಿಚಯಿಸಿಕೊಟ್ಟಿದೆ. ಸ್ವಾಮಿಯ ಧರ್ಮಯ ಸಂಧಿಗೆ ಕಳುಗುವ ಇದೇ ರೀತಿ ಜನಮನ ಎನ್ನುವ ವಿಶೇಷ ಕಾರ್ಯಕ್ರಮದ ಮೂಲಕ ವಿಶೇಷ ಸಾಧಕರನ್ನ, ಪ್ರತಿಭೆಗಳನ್ನ ಪರಿಚಯಿಸುವ ಪ್ರಯತ್ನ ಇಂದಿಗೂ ನಿರಂತರವಾಗಿ ನಡೆಯುತ್ತಿದೆ. ಅಷ್ಟೇ ಅಲ್ಲ, ಸೌಂದರ್ಯ ಕ್ಷೇತ್ರಕ್ಕೂ ವಿ4 ನ್ಯೂಸ್ ಪ್ರಾಮುಖ್ಯತೆಯನ್ನ ಕೊಡುತ್ತಾ ಬಂದಿದೆ. ಮಿಸ್ಟರ್ ಅಂಡ್ ಮಿಸ್ ಮಂಗಳೂರು ಎನ್ನುವ ಸೌಂದರ್ಯ ಸ್ಪರ್ಧೆಗೂ ವಿ4 ನ್ಯೂಸ್ ವೇದಿಕೆಯಾಗಿದೆ. ಇನ್ನು ಕ್ರೀಡಾ ವಿಚಾರಕ್ಕೆ ಬಂದ್ರೆ ಕರಾವಳಿಯಲ್ಲಿ ಎಲ್ಲಾ ಬಗೆಯ ಕ್ರೀಡೆಗೆ ಪ್ರೋತ್ಸಾಹ ನೀಡುತ್ತಿರುವ ಚಾನೆಲ್ ಅಂದ್ರೆ ವಿ4 ನ್ಯೂಸ್ ಎನ್ನಲು ಹೆಮ್ಮೆಯಾಗ್ತಾ ಇದೆ. ಸ್ವಿಮ್ಮಿಂಗ್, ಅಥ್ಲೆಟಿಕ್ಸ್, ಕುಸ್ತಿ, ಬಾಸ್ಕೆಟ್ಬಾಲ್, ಕ್ರಿಕೆಟ್, ಕಬಡ್ಡಿ ಹೀಗೆ ಎಲ್ಲಾ ಬಗೆಯ ಕ್ರೀಡೆಗಳು, ಕ್ರೀಡಾಪಟುಗಳನ್ನ ಪರಿಚಯಿಸುವ ಜೊತೆಗೆ ಪಂದ್ಯವನ್ನ ಸರಣಿಯಾಗಿ ವಿ4 ನ್ಯೂಸ್ ಬಿತ್ತರಿಸಿದೆ. ಕಾಮಿಡಿ ಪ್ರೀಮಿಯರ್ ಲೀಗ್ ಇದೀಗ ಕರಾವಳಿಯ ತುಳು ಹಾಸ್ಯ ಪ್ರೇಮಿಗಳ ಬಾಯಲ್ಲಿ ಹಾಸು ಹೊಕ್ಕಾಗಿರುವ ಹೆಸರು. ಹೌದು, ಎಲೆಮರೆಯಲ್ಲಿದ್ದ ಕರಾವಳಿಯ ಪ್ರತಿಭಾನ್ವಿತ ಕಲಾವಿದರನ್ನ ಮುನ್ನೆಲೆಗೆ ತಂದು ಹೆಸರನ್ನ ತಂದುಕೊಟ್ಟ ಹೆಗ್ಗಳಿಕೆ ವಿ4 ನ್ಯೂಸ್ ಕಾಮಿಡಿ ಪ್ರೀಮಿಯರ್ ಲೀಗ್ನದ್ದು. 12 ಕಾಮಿಡಿ ತಂಡಗಳ ಮೂಲಕ ಐಪಿಎಲ್ ಕ್ರಿಕೆಟ್ ಟೂರ್ನಿ ಮಾದರಿಯಲ್ಲಿ ನಡೆಯುತ್ತಿರುವ ಸಿಪಿಎಲ್ ಈಗಾಗಲೇ ಮೊದಲ ಸೀಸನ್ನಲ್ಲಿ ಜನಪ್ರಿಯತೆಯನ್ನ ಗಳಿಸಿದ್ದು, ಸೀಸನ್ 2ನಲ್ಲಿ ಕೂಡ ಜನರನ್ನ ನಕ್ಕು ನಗಿಸ್ತಾ ಇದೆ. ಅವಳು ಬಂದಾಗ ಗೇಟ್ ಸ್ವಲ್ಪ ಬೋರ್ಡ್ ತೂಯೆ ಗೇಟ್ ಬೋರ್ಡ್ ಮಾಡಿದ್ರೆ ನಾಯಿ ಇದೆ ಎಚ್ಚರಿಕೆ ಮಗ ಬಂದಾಗ ನಾಯಿ ಕೊರೆತಿದ್ದಿ ನಾಯಿಗೆ ಎಚ್ಚರಿಕೆ ಜೋಡು. ಕರಾವಳಿ ಸಹಿತ ರಾಜ್ಯದ ಪ್ರಮುಖ ಉದ್ಯಮಗಳು, ಜ್ಯುವೆಲರಿ ಮಳಿಗೆಗಳು, ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು, ವಸ್ತ್ರ ಮಳಿಗೆಗಳು ನಿರಂತರವಾಗಿ ನಮ್ಮ ಜಾಹೀರಾತುದಾರರಾಗಿರುವುದು ನಮ್ಮ ಸೇವಾ ನಿಸ್ಪೃಹತೆಗೆ ಸಾಕ್ಷಿ. ವಿ4 ನ್ಯೂಸ್ನ ಸತತ 14 ವರ್ಷಗಳ ಪಯಣದ ಹಿಂದಿರುವುದು ಸಂಸ್ಥೆಯ ಆಡಳಿತ ನಿರ್ದೇಶಕ ಲಕ್ಷ್ಮಣ್ ಕುಂದರವರ ಅವಿರತ ಶ್ರಮ. ಈ ಪಯಣದಲ್ಲಿ ಎಂತಹ ಸಮಸ್ಯೆಗಳು, ಸಂಕಷ್ಟಗಳು ಬಂದರೂ ಅಲ್ಪವೂ ಜಗ್ಗದೆ, ಕುಗ್ಗದೆ ನಿಮ್ಮ ಹಿಂದೆ ನಾನಿದ್ದೀನಿ ಎನ್ನುವ ಮಾತುಗಳ ಮೂಲಕ ಎಲ್ಲರಲ್ಲಿ ಸ್ಫೂರ್ತಿ ತುಂಬುವ ಲಕ್ಷ್ಮಣ್ ಕುಂದರವರ ದಕ್ಷ ನಾಯಕತ್ವದ ಮೂಲಕವೇ ವಿ4 ನ್ಯೂಸ್ ಇಂದು ಜನಮಾನಸದಲ್ಲಿ ಹಾಸುಹೊಕ್ಕಾಗಿದೆ. ಮುಂದಕ್ಕೂ ಇರಲಿದೆ. ನಮ್ಮ ಈ ಪಯಣದಲ್ಲಿ ಜೊತೆಯಾದ ವೀಕ್ಷಕರು, ಜಾಹೀರಾತುದಾರರು ಮತ್ತು ಕೇಬಲ್ ಆಪರೇಟರ್ಗಳಿಗೆ ಈ ಸಮಯದಲ್ಲಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸುತ್ತಿದ್ದೇವೆ.
ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.